ಅಕ್ರಮ ಜಾನುವಾರು ಸಾಗಾಟನೆಯ ಸಮಯ ಕಡುಮುವಿನಲ್ಲಿ ನಡೆದ ಇತ್ತಂಡಗಳ ನಡುವಿನ ಮಾರಾಮಾರಿಗೆ ಸಂಬಂಧಿಸಿದಂತೆ 3 ಪ್ರಕರಣಗಳಿಗೆ ಸಂಬಂಧಿಸಿದ 10 ಮಂದಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಲ್ಲಿ ವಿಟ್ಲ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಕಡುಮು ನಿವಾಸಿ ಪಿಎಫ್ಐ ಮುಖಂಡ ಅಬ್ದುಲ್ ಆಜೀಜ್, ರಾದುಕಟ್ಟೆ ನಿವಾಸಿ ಬಜರಂಗದಳ ಮುಖಂಡ ಜಯ ಕೊಟ್ಟಾರಿ, ಬಾಳುಗೋಡು ನಿವಾಸಿ ಧನಂಜಯ, ಕಾಪುಕೋಡಿ ನಿವಾಸಿ ಯತೀಶ್ ಶೆಟ್ಟಿ, ಕಡಂಬು ನಿವಾಸಿಗಳಾದ ಅಬ್ದುಲ್ ಮಜೀದ್, ಅಶ್ರಫ್, ಉಮರ್ ಫಾರೂಕ್, ಇಸ್ಮಾಯಿಲ್, ಅನ್ಸಾರ್, ಇಕ್ಬಾಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಅಬ್ದುಲ್ ಆಜೀಜ್ ಹಾಗೂ ಜಯ ಕೊಟ್ಟಾರಿ ಅವರ ಮೇಲೆ ವಿಟ್ಲ ಠಾಣೆಯಲ್ಲಿ ಈ ಹಿಂದೆಯೂ ಪ್ರಕರಣಗಳು ದಾಖಲಾಗಿತ್ತು. ಇದೀಗ ಹಲ್ಲೆ, ಜಾನುವಾರು ಅಕ್ರಮ ವಧೆ, ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣಗಳನ್ನು ಇವರ ಮೇಲೆ ದಾಖಲಿಸಿಕೊಂಡು ಬಂಧಿಸಲಾಗಿದೆ.